ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕನ್ಯಾನ ಬನಶಂಕರಿ ಬಳಿಯ ನಿವಾಸಿ ಖಾಸಗಿ ಬಸ್ಸಿನ ಮಾಲೀಕ ಶಿವಪ್ರಸಾದ್ ಈತನ ಮೇಲೆ ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ಹಾಗೂ ಪರಸ್ತ್ರೀಯೊಂದಿಗೆ ಅಕ್ರಮ ಸಂಬಂಧದ ವಿರುದ್ಧ ಈತನ ಪತ್ನಿ ದೂರು ಸಲ್ಲಿಸಿದ್ದಾಳೆ. ಆರೋಪಿ ಶಿವಪ್ರಸಾದ್ ಹಲವು ವರ್ಷಗಳಿಂದ ಹೆಬ್ರಿ ಪರಿಸರದಲ್ಲಿ ಖಾಸಗಿ ಬಸ್ಸಿನಲ್ಲಿ ಚಾಲಕ ನಿರ್ವಾಹಕ ಕರ್ತವ್ಯ ನಿರ್ವಹಿಸುತ್ತಿದ್ದು ಸ್ವತಃ ಒಂದು ಬಸ್ಸಿನ ಮಾಲಕನಾಗಿದ್ದ. ಈತ 2014ರಲ್ಲಿ ಮಂಜುಳಾ ಎಂಬಾಕೆಯನ್ನು ವಿವಾಹವಾಗಿದ್ದು 2 ಗಂಡು ಮಕ್ಕಳಿದ್ದಾರೆ. ಮದುವೆ ಸಮಯದಲ್ಲಿ ಹೆಂಡತಿ ಮನೆಯವರಿಂದ ಚಿನ್ನಾಭರಣ ರೂಪದಲ್ಲಿ ವರದಕ್ಷಿಣೆ ಬೇಡಿಕೆಟ್ಟಿದ್ದು ಹೆಂಡತಿ ಮನೆಯವರು ಚಿನ್ನಾಭರಣ ನೀಡಿದ್ದು ಅಲ್ಲದೆ ಮದುವೆಯ ಖರ್ಚು ನೋಡಿಕೊಂಡಿದ್ದಾರೆ. ಬಳಿಕ ಈತ ಬಸ್ಸು ಲೀಸಿಗೆ ಪಡೆಯಲು ಎಲ್ಲ ಚಿನ್ನವನ್ನು ಅಡವಿಟ್ಟಿದ್ದು ವಿವಿಧ ಬ್ಯಾಂಕ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಪಡೆದುಕೊಂಡಿದ್ದಾನೆ. ಆದರೆ ಈತ ತನ್ನ ಕೈ ಹಿಡಿದ ಹೆಂಡತಿಗೆ ಮೋಸ ಮಾಡಿ ಬೇರೊಂದು ಮಹಿಳೆಯಿಂದ ಅಕ್ರಮ ಸಂಬಂಧ ಇರಿಸಿಕೊಂಡು ಮಂಜುಳಾ ಹಾಗೂ ತನ್ನ ಮಕ್ಕಳಿಗೆ ಖರ್ಚಿನ ಹಣವನ್ನು ನೀಡದೆ ಹಿಂಸೆ ಕೊಡುತ್ತಿದ್ದ. ಈ ಬಗ್ಗೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.